ಗ್ರಿಲ್ ಚಿಲ್ಲಿ ಮಾಡೋದು ಹೇಗೆ ಅಂತೇಳಿ ಹೇಳಿಕೊಡ್ತೇವೆ. ಅದು ಹೇಗೆ ಮಾಡೋದು ಅಂತೇಳಿ ಹೇಳಿ ನೋಡುವ ಬನ್ನಿ. 4 ಟೇಬಲ್ ಸ್ಪೂನು ಎಣ್ಣೆ ಹಾಕಿ, 1 ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಕಟ್ ಮಾಡಿಟ್ಟು ಹಾಕಿ, 1 ತುಂಡು ಶುಂಠಿ, 1 ದೊಡ್ಡ ಗಾತ್ರದ ಕಟ್ ಮಾಡಿಟ್ಟ ಈರುಳ್ಳಿ. ಈಗ ಫ್ರೈ ಮಾಡಿಕೊಳ್ಳುವ. ಸ್ವಲ್ಪ ಫ್ರೈ ಆಗಲಿ. ಇವಾಗ ಒಗ್ಗರಣೆ ಸೊಪ್ಪು ಹಾಕುವ. ಕರಿಬೇವು. ಇವಾಗ ಟೊಮೆಟೊ ಹಾಕುವ. 1 ಟೊಮೆಟೊ ಹಣ್ಣನ್ನ ಕಟ್ ಮಾಡಿ ಸಣ್ಣಗೆ ಕಟ್ ಮಾಡಿ ಹಾಕಬೇಕು. ಫ್ರೈ ಮಾಡುವ. ಟೊಮೆಟೊ ಹಣ್ಣು ಸರಿ ಫ್ರೈ ಆಗಬೇಕು. ಇವಾಗ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ. ಇವಾಗ ಟೊಮೆಟೊ ಫ್ರೈ ಆಗಿದೆ. ಕ್ಯಾಪ್ಸಿಕಮ್ ಹಾಕುವ. ಕ್ಯಾಪ್ಸಿಕಮ್ ಕೂಡ ಸಣ್ಣಗೆ ಕಟ್ ಮಾಡಿ ಹಾಕಬೇಕು. ಕ್ಯಾಪ್ಸಿಕಮ್ ಒಗ್ಗರಣೆಯಲ್ಲಿ ಬೇಯಬೇಕು. ಸರಿ, 1-2 ನಿಮಿಷ ಬೆಂದರೆ ಸಾಕು. ಇವಾಗ ಕ್ಯಾಪ್ಸಿಕಮ್ ಬೆಂದಿದೆ. ಇವಾಗ ಕ್ಲೀನ್ ಮಾಡಿಟ್ಟ ಪ್ರಾನ್ಸ್ ಹಾಕುವ. ಸ್ವಲ್ಪ ಉಪ್ಪು ಹಾಕುವ. ಸ್ವಲ್ಪ ನೀರು ಹಾಕುವ. 1/4 ಲೋಟದಷ್ಟು ಸಾಕು. ಇವಾಗ ಬೇಯಲು ಇಡುವ. ಇವಾಗ ಲಿಡ್ ಕ್ಲೋಸ್ ಮಾಡಿ ಬೇಯಲು ಬಿಡುವ. 10 ನಿಮಿಷ ಬೇಯಲಿ. ಇವಾಗ ಚಿಕನ್ ಮಸಾಲದ ಪೌಡ್ರ್ ಹಾಕುವ. 4 ಟೇಬಲ್ ಸ್ಪೂನ್ ಪೌಡರ್ ಹಾಕುವ. ಇವಾಗ ಆಗಿದೆ. ಎಟ್ಟಿ ಚಿಲ್ಲಿ ರೆಡಿಯಾಗಿದೆ. ಪ್ರಾನ್ಸ್ ಚಿಲ್ಲಿ ರೆಡಿಯಾಗಿದೆ. ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿರ್ತದೆ. ಕ್ವಿಕ್ ಕೂಡ ಆಗ್ತದೆ. ಅತಿ ಸುಲಭವಾಗಿ ಮಾಡಬಹುದು. ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಲಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ.